ಮೈಸೂರು ವಿಭಾಗ ಮಟ್ಟದ ಅಂಡರ್ 14 ಮತ್ತು ಅಂಡರ್ 17 ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ನಡೆದಿದ್ದು ಇದೀಗ ಫೈನಲ್ ಪಂದ್ಯಾಟಗಳು ಎಲ್ಲ ಫೈನಲ್ 4 ವಿಭಾಗಗಳಲ್ಲಿ ಕೂಡ ದಕ್ಷಿಣ ಕನ್ನಡ ಫೈನಲ್ಗೆ ಪ್ರವೇಶಿಸಿದ್ದು ಅದರಲ್ಲೂ ಕೂಡ ಅಂಡರ್ 14 ವಿಭಾಗದಲ್ಲಿ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸಿರುವಂತಹ ಪುತ್ತೂರಿಗೆ ಇವತ್ತು ಸಿಹಿ ಸುದ್ದಿಯನ್ನು ಕೊಟ್ಟಿರುವಂತಹ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆಯ ತಂಡ ಇವತ್ತು ನಮ್ಮ ಜೊತೆಗೆ ಇದೆ. ಇವತ್ತು ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತದ್ದು ಎಲ್ಲರೂ ಕೂಡ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಸೊ ಅವರಿಗೆ ಮೊತ್ತ ಮೊದಲನೆಯಾಗಿ ಎಲ್ಲರೂ ಕೂಡ ನಮ್ಮ ಕಡೆಯಿಂದ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರ ಜೊತೆಗೆ ಟೀಮ್ಗೆ ಉತ್ತೇಜನ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇನ್ಸ್ಪೆಕ್ಟರ್ ಆಗಿರುವಂತಹ ಆಂಜನೇಯ ರೆಡ್ಡಿ ಸರ್ ಕೂಡ ಇದ್ದಾರೆ. ಅವರು ಏನು ಹೇಳ್ತಾರೆ ಸರ್, ತಂಡದ ಬಗ್ಗೆ ಏನು ಹೇಳ್ತಾರೆ ಸರ್? ಅದ್ಭುತ, ಅತ್ಯದ್ಭುತ. ನಮ್ಮ 14 ವರ್ಷದ ತಂಡ ಏನಿದೆ ಬಾಲಕಿಯರ ತಂಡ ಇವತ್ತು 17 ವರ್ಷದ ಬಾಲಕಿಯರ ಮೇಲೆ ಆಟ ಆಡಿಸಿದ್ರು ಸಹ ಗೆಲ್ಲುವಂತ ಸಾಮರ್ಥ್ಯ ಇರುವಂತ ತಂಡ. ಈ ಮಣ್ಣಿನ ಆಟ, ಮಣ್ಣಿನ ಸೊಬಗು ಇಡೀ ದಕ್ಷಿಣ ಕನ್ನಡಾದ್ಯಂತ ಇವತ್ತು ಸಂಭ್ರಮ ಸಡಗರದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವರೆಲ್ಲರ ಆಟವನ್ನ ನನ್ನ ಜೊತೆಗೆ ಎಲ್ಲರೂ ಸಹ ಸಂಪೂರ್ಣವಾಗಿ ಹಂಚಿಕೊಂಡಿದ್ದೀವಿ. ನಾವೆಲ್ಲರೂ ಸಹ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀವಿ. ಅದಕ್ಕೆ ಕಾರಣಕರ್ತರಾಗಿರುವಂತಹ ಎಲ್ಲ ಆಟಗಾರರು, ಟೀಮ್ ಮೇಟ್ಸು, ಅದರ ಕೋಚಸ್ ಎಲ್ಲರಿಗೂ ಸಹ ವಿಶೇಷವಾದ ಧನ್ಯವಾದಗಳು ಸಹ. ಮತ್ತೆ ಮುಂದಕ್ಕೆ ರಾಜ್ಯಕ್ಕೆ ನಿಯರ್ ನಮ್ಮ ಬೆಂಗಳೂರು ಹತ್ರ ಬರ್ತಾ ಇದೀವಿ. ಬೆಂಗಳೂರು ಹತ್ರ ಬಂದ್ರು ಸಹ ನಮ್ಮೂರಿಗೆ ಬರ್ತಾ ಇದ್ರಿ. ನಮ್ಮೂರು ನೀವು ಯಾವತ್ತೂ ಸಹ ನಿಮ್ ಜೊತೆ ನಾನು ಇದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಕಬಡ್ಡಿ ಆಟ ಇನ್ನಷ್ಟು ಯಶಸ್ವಿ ಆಗಬೇಕು. ಇವ್ರನ್ನ ನೆಕ್ಸ್ಟ್ ನಾವು ಪ್ರೋ ಕಬಡ್ಡಿಯಲ್ಲಿ ನಾವು ನೋಡುವಂತ ಸೀನ್ ಬರಬೇಕು ಅಂತ ಹೇಳ್ಬಿಟ್ಟು ಮಾಲಿಂಗೇಶ್ವರ ಪ್ರೇಯರ್ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ. ನಿನ್ನೆ ಕೂಡ ತಾವು ಬಂದಿದ್ದೀರಿ ಸರ್, ಇವತ್ತು ಕೂಡ ಇದ್ದೀರಿ. ಒಟ್ಟು ಈ ಕಬಡ್ಡಿಯಲ್ಲಿ ಇಷ್ಟು ಇಂಟ್ರೆಸ್ಟ್ ಯಾಕೆ ತಮಗೆ? ಮಣ್ಣಿನ ಆಟ ಭಾರತದ ಸ್ವಂತ ಆಟ. ಅದು ನಾವೆಲ್ಲರೂ ಸಹ ಮೈಯನ್ನು ಆಚೆ ಈಚೆ ಮಾಡಿ ಆಡುವಂತ ಆಟ, ನಮ್ಮ ಸಾಮರ್ಥ್ಯವನ್ನು ಪನಕ್ಕಿಡುವಂತ ಆಟದಲ್ಲ. ಹಾಗಾಗಿ ಈ ಆಟದಲ್ಲಿ ನನಗೆ ಬಹಳ ಆಸಕ್ತಿ ಇದೆ. ಹಾಗಾಗಿ ಒಂದಷ್ಟು ಭಾಗವಹಿಸಿದೀನಿ. ಆ ತಂಡ, ಕೋಚು, ಅದೇನೋ ಗೊತ್ತಿಲ್ಲ, ಏನಾಗಿದೆ ಏನೋ ಗೊತ್ತಿಲ್ಲ. ಆ ತಂಡ ಟೀಮ್ಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರ ಜೊತೆ ವಿಶೇಷವಾಗಿ ತಂಡವನ್ನು ರೆಡಿ ಮಾಡಬೇಕಾದ್ರೆ ಕೋಚ್ ಬಹಳ ಶ್ರಮಪಟ್ಟು ಹಗಲು ಇರಲು ಇದಕ್ಕೆ ಶ್ರಮಿಸ್ತಾ ಇರುವಂತ, ಕಬಡ್ಡಿ ಅಂದ್ರೆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸ್ತಾ ಇರುವಂತಹ ಬಾಲಕೃಷ್ಣ ರೈ ಪರ್ದಾಳ್ ಅವರಿದ್ದಾರೆ. ಬಹುಶಃ ಅವರ ತಂಡವನ್ನು ಮುನ್ನಡೆಸುವಂತ ರೀತಿ ನೋಡಿದ್ರೆ ಬಹಳಷ್ಟು ಕಬಡ್ಡಿಯಲ್ಲಿ ಎಲ್ಲರೂ ಕೂಡ ಒಂದು ಮಾದರಿಯಾಗಿ ನಡೆಸಬಹುದು. ಸರ್, ಏನ್ ಹೇಳ್ತೀರಿ ಆರಂಭದ ತಮ್ಮ ನೋಡಿ ಈ ಖುಷಿಯ ಸಂದರ್ಭದಲ್ಲಿ? ಖಂಡಿತವಾಗಿಯೂ ಸರ್, ಕಳೆದ 3 ವರ್ಷಗಳಿಂದ ಇದೇ ತಂಡ ಸತತವಾಗಿ 3ನೇ ಬಾರಿಗೆ ರಾಜ್ಯ ಮಟ್ಟಕ್ಕೆ ಪುತ್ತೂರಿಯಿಂದ ಆಯ್ಕೆಯಾಗಿ ಒಂದು ಹೊಸ ದಾಖಲೆಯನ್ನ ಸೃಷ್ಟಿಸುವಂತ ಕೆಲಸವನ್ನ ಮಾಡಿದೆ. ಕಳೆದ 2 ವರ್ಷಗಳಿಂದ ರಾಷ್ಟ್ರ ಮಟ್ಟವನ್ನ ನೋಡಿ ರಾಷ್ಟ್ರ ಮಟ್ಟದಲ್ಲಿ 5ನೇ ಸ್ಥಾನವನ್ನ ಪಡ್ಕೊಂಡು ಬಂದಿದ್ದೆವು. ಇದೀಗ ಇದೇ ಮಕ್ಕಳು 3ನೇ ಬಾರಿಗೆ ಪ್ರಯತ್ನ ಪಟ್ಟು ಮೈಸೂರು ವಿಭಾಗ ಮಟ್ಟದಲ್ಲಿ ಕಳೆದ ವರ್ಷ ಕೂಡ 3 ಪಂದ್ಯಾಟವನ್ನ ಒನ್ ಸೈಡ್ ಮ್ಯಾಚ್ ಆಗಿ ಗೆದ್ದಿದ್ದೆವು. ಈ ವರ್ಷ ಒಂದು ಹೆಚ್ಚು ಹೋಗಿ ಸಿಂಗಲ್ ನಂಬರ್ ಅಲ್ಲಿ ನಿಲ್ಲಿಸುವ ಮೂಲಕ ಮೈಸೂರು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದೇವೆ. ಇದರ ಹಿಂದೆ ಈ ಮಕ್ಕಳ ಪರಿಶ್ರಮ ಮತ್ತು ಪೋಷಕರ ಸಹಕಾರ. ಕಳೆದ 9 ತಿಂಗಳಿನಿಂದ ನಮ್ಮ ಡಿಸೆಂಬರ್ ತಿಂಗಳ 18 ತಾರೀಕಿನಿಂದ ನಮ್ಮ ಪ್ರಾಕ್ಟೀಸ್ ಆರಂಭ ಆದದ್ದು ಇವತ್ತಿನವರೆಗೂ ಕೂಡ ರಜೆಗಳನ್ನ ಬಿಡದೆ ನಿರಂತರವಾಗಿ ಈ ಮಕ್ಕಳು ಪ್ರಾಕ್ಟೀಸ್ ಅನ್ನ ಮಾಡಿದ್ದಾರೆ. 9 ತಿಂಗಳ ಸಾರ್ಥಕ ಪರಿಶ್ರಮ ಇದೆ. ಜೊತೆಗೆ ನಮ್ಮ ಹಿಂದೆ ನಿಂತಿರತಕ್ಕಂಥ ಎಲ್ಲರ ಪ್ರೋತ್ಸಾಹ. ನಿಮ್ಗೆ ಗೊತ್ತಿರಬಹುದು, ಆಂಜನೇಯ ರೆಡ್ಡಿ ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ್ರೂ ಕೂಡ ಅವರ ಕರ್ತವ್ಯದ ಜೊತೆ ಇಡೀ ತಂಡಕ್ಕೆ ಕಳೆದ ವಲಯ ಮಟ್ಟದಿಂದ ಇವತ್ತಿನ ತನಕ ದಿನಕ್ಕೆ 1 ಗಂಟೆ ಆದ್ರೂ ಬಂದು ನಮಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ಖಂಡಿತ ಮಾಡ್ತಾರೆ. ಇನ್ನೊಂದು ರಜಾಕ್ ಅನ್ನ ನಾನು ಉಲ್ಲೇಖ ಮಾಡಬೇಕು. ರಜಾಕ್ ಬಪ್ಪಳಿಗೆ ಎಲ್ಲ ತಂಡವನ್ನ ಒಟ್ಟು ಸೇರಿಸಿ ನಮಗೆ ದೊಡ್ಡ ಶಕ್ತಿಯಾಗಿ ನಿಂತಿರಬಹುದು ರಜಾಕ್ ಬಪ್ಪಳಿಗೆ. ಅದರ ಜೊತೆ ಬಿಜಿ ಜುನೈದ್ ಇರಬಹುದು. ಜೊತೆಗೆ ನನ್ನ ಸಂಸ್ಥೆ ವಿಶೇಷವಾಗಿ ಕಳೆದ 2-3 ವರ್ಷಗಳಿಂದ ನಾವು ಲಿಟಲ್ ಫ್ಲೋರ್ ಶಾಲೆಯಲ್ಲಿ ಸತತವಾಗಿ ಕಬಡ್ಡಿಯನ್ನ ಕಟ್ಟಿ ಬೆಳೆಸುವಂತ ಕೆಲಸವನ್ನ ಮಾಡಿದೆವು. ಅದರ ಜೊತೆಗೆ ಇವತ್ತು ನಮ್ಮದೇ ಸಂಸ್ಥೆ ಬೆತ್ತನೆ ಆಂಗ್ಲ ಮಾಧ್ಯಮ ಶಾಲೆಗೆ ಎಲ್ಲ ಮಕ್ಕಳು 8ನೇ ತರಗತಿಗೆ ಹೋಗಿ 14ರ ವಯೋಮಾನದ ಈ ಸಲದ ನಿಯಮಕ್ಕೆ ಅನುಸಾರವಾಗಿ ನಾವು ಬೆತ್ತನಿಯಲ್ಲಿ ಟೀಮನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕಳೆದ 9 ತಿಂಗಳಿಂದ ಈ ಮಕ್ಕಳು ಬರೇ ಕಬಡ್ಡಿಗೆ ಬೆವರನ್ನ ಸುಲಿಸಲಿಲ್ಲ, ರಕ್ತವನ್ನ ಕೊಟ್ಟು ಅವರು ಇವತ್ತು ಕಬಡ್ಡಿಯನ್ನ ಗೆದ್ದಿದ್ದಾರೆ. ಬಹುಶಃ ಮೊನ್ನೆಯ ಪಂದ್ಯಾಟದ ನಂತರ ಸತತವಾಗಿ ಒಂದು 4-5 ದಿನ ತರಬೇತಿಯನ್ನ ನಾವು ಮಾಡಿದ ಪರಿಣಾಮ ಇವತ್ತು ನಮ್ಮ ಮೈಸೂರು ವಿಭಾಗ ಮಟ್ಟದಲ್ಲಿ ನಮಗೆಲ್ಲೂ ಒತ್ತಡ ಆಗದ ರೀತಿಯಲ್ಲಿ ಕಡೆ ತನಕ ಒನ್ ಸೈಡ್ ಮ್ಯಾಚ್ ಆಗಿ ಮೂಡಿ ಬಂದಿದೆ. ನಾನು ವಿಶೇಷವಾಗಿ ಉಲ್ಲೇಖ ಮಾಡಬೇಕು, ಈ ಒಂದು ಕಬಡ್ಡಿ ಪಂದ್ಯಾಟದ ಈ ತಂಡವನ್ನ ಕಟ್ಟುವುದಕ್ಕೆ ಯಾರೆಲ್ಲ ನನಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರವನ್ನ ಕೊಟ್ಟಿದ್ದಾರೆ ಆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ವಿಶೇಷವಾಗಿ ಹೃದಯದಿಂದ ಧನ್ಯವಾದಗಳನ್ನ ಸಮರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾರಣ ನನ್ನ ಜೊತೆ ಇಡೀ ತಂಡ ಒಂದೇ ಮನಸ್ಸಿನಿಂದ, ಬಹುಶಃ ನಮ್ಮ ಕಬಡ್ಡಿ ಟೀಮಿನ ಆಟಗಾರರಿಗಿಂತ ಜಾಸ್ತಿ ಸಪೋರ್ಟರ್ಸ್ ಇದ್ದಾರೆ. ಸೊ ನಮ್ಮ ಪ್ರಸಾದ್ ಅಣ್ಣ ಇರಬಹುದು, ಇಡೀ ಟೀಮ್ ನಮಗೆ ಸಪೋರ್ಟ್ ಇದೆ. ನಮ್ಮ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಿಂದ ಹಿಡಿದು ಪ್ರಪ್ರಥಮ ಬಾರಿಗೆ ಆಯ್ಕೆ ಆದರೂ ಕೂಡ
ನಮ್ಮ ಜೊತೆ ಮೊನ್ನೆಯಿಂದ ನಿರಂತರವಾಗಿ ನಮಗೆ ಸಪೋರ್ಟ್ ಮಾಡಿ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಇವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ಕೂಡ ಅತ್ಯಂತ ಯಶಸ್ವಿಯಾಗಿದೆ. ಜೊತೆಗೆ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ಪ್ರಶಾಂತಿ ಮತ್ತು ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಅನಿತಾ ಟ್ರೆಸಿ ಅವರ ವಿಶೇಷ ಸಪೋರ್ಟ್ ಈ ಒಂದು ಸಾಧನೆಗೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಸರ್, ಈಗ ನವರಾತ್ರಿಯ ಸಂದರ್ಭ, ನವರಾತ್ರಿಯ ರಜೆ ಇದೆ, ದಸರಾ ರಜೆ. ಎಲ್ಲಾ ಮಕ್ಕಳು ದಸರಾ ರಜೆಯಲ್ಲಿ ಹಬ್ಬದಲ್ಲಿ ಸಿಹಿಯನ್ನು ಮನೆಯಲ್ಲಿ ತಿಂತ ಇದ್ರೆ, ಈ ಎಲ್ಲ ಮಕ್ಕಳು ಇವತ್ತು ಕಬಡ್ಡಿಯ ಹಬ್ಬದ ಮುಖಾಂತರ ಸಿಹಿಯನ್ನು ತಿಂತ ಇದ್ದಾರೆ. ಖಂಡಿತ ಸರ್, ಇವತ್ತು ದಸರಾದಲ್ಲಿ ವಿಶೇಷವಾಗಿ ಹಬ್ಬದ ಆಚರಣೆಯ ಜೊತೆಗೆ ಪುತ್ತೂರಿನ ತಂಡ ಮೈಸೂರು ವಿಭಾಗ ಮಟ್ಟದಲ್ಲಿ ಸತತ 3ನೇ ಬಾರಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದದ್ದು ಇಡೀ ಪುತ್ತೂರಿಗರಿಗೆ ಸಿಹಿ ಸುದ್ದಿ. ನಮ್ಮ ಮಕ್ಕಳಿಗೂ ಕೂಡ ಖಂಡಿತವಾಗಿಯೂ ಕೂಡ ಅದು ಸಿಹಿ ಸುದ್ದಿ ಆಗುತ್ತೆ. ಕಾರಣ ಕಳೆದ 9 ತಿಂಗಳಲ್ಲಿ ಬಹುಶಃ ಒಂದೇ ಒಂದು ಆದಿತ್ಯವಾರ ಬೇಸಿಗೆ ರಜೆಯನ್ನು ನೋಡದೆ, ಇನ್ನು ದಸರಾ ರಜೆಯನ್ನು ಕೂಡ ನೋಡದೆ ಪ್ರಾಕ್ಟೀಸಿನ ಮೂಲಕ ಸಿಹಿಯನ್ನ ಕೊಡುವಂತ ಕೆಲಸವನ್ನ ನಮ್ಮ ಮಕ್ಕಳು ಮಾಡಿದ್ದಾರೆ. ಅವರು ಮಾಡಿದ ತ್ಯಾಗಕ್ಕೆ ಭಗವಂತ ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಿದ್ದಾನೆ ಅಂತ ಅಂದ್ಕೊಳ್ತೇನೆ ಸರ್. ಮುಂದಕ್ಕೆ ರಾಜ್ಯ ಮಟ್ಟದ ಯಾವಾಗ ಮತ್ತೆ ಹೇಗೆ ಸಿದ್ಧತೆ? ಆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ಅಕ್ಟೋಬರ್ 18 ತಾರೀಕಿಗೆ ಬೆಂಗಳೂರಿನ ಪೀಣ್ಯದಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆ ಬೇಕಾದಂತೆಲ್ಲ ಸಿದ್ಧತೆಗಳನ್ನ ಮಾಡ್ತೇವೆ. ಖಂಡಿತವಾಗಿಯೂ ಕೂಡ ಇದೆ. 7 ಪ್ಲೇಯರ್ಗಳು ನಾಡಿದ್ದು ಕೂಡ ಪುತ್ತೂರಿನ ಮಕ್ಕಳೇ ಆಡ್ತಾರೆ ಅನ್ನುವಂಥದ್ದು ನಮ್ಮ ಹೆಮ್ಮೆ. ಜೊತೆಗೆ ನಮ್ಮ ಮ್ಯಾನೇಜರ್ ಆಗಿ ವಿಲ್ಮಾ ಟೀಚರ್ ಅವರು ಕೂಡ ಕಳೆದ 4-5 ವರ್ಷಗಳಿಂದ ನಾನು ಕಬಡ್ಡಿ ಕಟ್ಟಿದಾಗಿನಿಂದ ಎಲ್ಲ ಮಕ್ಕಳಿಗೆ ಒಂದು ತಾಯಿಯಾಗಿ ಮತ್ತು ಮ್ಯಾನೇಜರ್ ಆಗಿ ಕೂಡ ದೊಡ್ಡ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಅವರನ್ನ ಕೂಡ ನಾನು ನೆನಪಿಸ್ಕೊಳ್ತೇನೆ. ಜೊತೆಗೆ ಎಲ್ಲ ಪೋಷಕರು ಬೆಳಗ್ಗೆ 6:30 ಗಂಟೆಯಿಂದ 9 ಗಂಟೆ, ಮಧ್ಯಾಹ್ನ 2ರಿಂದ 6 ಗಂಟೆ ತನಕ ಸುಮಾರು 5 ಗಂಟೆ ತರಬೇತಿಗೆ ಮಕ್ಕಳನ್ನ ನನ್ನ ಕೈಗೆ ಕೊಟ್ಟ ಕಾರಣ ನಾವೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಆ ನಿಟ್ಟಿನಲ್ಲಿ ಪೋಷಕರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇನೆ. ತುಂಬಾ ಖುಷಿ. ಯಾಕೆ ಖುಷಿ? ತುಂಬಾ ಖುಷಿ. 3ನೇ ಟೈಮ್ ನಾವು ವಿಭಾಗವನ್ನು ವಿನ್ ಆಗಿದ್ದೇವೆ. ನಿರೀಕ್ಷೆ ಇತ್ತಾ ಈ ಬಾರಿ ಕೂಡ ಆಗ್ತೇವೆ? ಹೇಗೆ ನಿರೀಕ್ಷೆ ಇತ್ತು? ಯಾಕೆ ನಿರೀಕ್ಷೆ? ನಾವು ತುಂಬಾ ಪ್ರಾಕ್ಟೀಸ್ ಮಾಡಿದ್ದೇವೆ. ಹಾಗೆ ನಮ್ಗೆ ಒಂದು ನಿರೀಕ್ಷೆ ಇತ್ತು ನಾವು ವಿನ್ ಆಗ್ತೇವೆ ಅಂತ. ನಿಮಗೆ ಯಾವ್ದು ಫೈಟ್ ಜಾಸ್ತಿ ಕೊಟ್ಟದ್ದು ಮ್ಯಾಚ್ ಈ ಅಂಕದ? ಕೊನೆಯ ಫೈನಲ್ ಪಂದ್ಯ ಒಂದ್ ಸೈಡ್ ಆಗಿತ್ತು, ನಿಮ್ ಕಡೆನೇ ಹೆಚ್ಚಾಗಿತ್ತು ಮೋಸ್ಟ್ಲಿ ನೋಡ್ಬೇಕಾದ್ರೆ. ಬಟ್ ಯಾವ್ದು ತುಂಬಾ ಫೈಟ್ ಆಗಿ ನಿಮಗೆ? ನಮ್ಗೆ ಯಾವ್ದು ಅಷ್ಟೊಂದು ಫೈಟ್ ಅಂತ ಅನಿಸ್ಲಿಲ್ಲ. ಯಾವ್ದು ಫೈಟ್ ಅನಿಸ್ಲಿಲ್ಲ. ಓಕೆ, ಗ್ರೇಟ್ ಟೀಮ್. ರಾಜ್ಯ ಮಟ್ಟದಲ್ಲಿ ಕೂಡ ಗೆದ್ದು ಬರ್ತೀರಿ. ಯಾರನ್ನು ನೆನಪಿಸ್ಕೊಳ್ತೀರಿ ಹೆಚ್ಚಾಗಿ ತಾವು ಈ ಗೆಲುವಿಗೆ ನಾನು ದೇವರನ್ನು ನೆನಪಿಸಿ ಪ್ರಥಮವಾಗಿ, ಹಾಗೂ ನನಗೆ ತರಬೇತಿ ಕೊಟ್ಟ ಬಾಲಕೃಷ್ಣ ಸರ್ ಅವರನ್ನು ಎಸ್, ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್, ಆಲ್ ದಿ ಬೆಸ್ಟ್. ಪ್ರೇರಣೆ ನೀಡುತ್ತಾ ಇರುವಂತಹ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಏನು ಹೇಳ್ತೀರಿ ಗೆಲುವಿನ ಬಗ್ಗೆ? ನಾನು ಮಾಲಿಂಗೇಶ್ವರ ದೇವರಿಗೆ ಪ್ರಾರ್ಥನೆ ಮಾಡಿ ಬಂದದ್ದು ನಮ್ಮ ಟೀಮು ವಿನ್ ಆಗಬೇಕಂತ. ಹಾಗೆ ವಿನ್ ಆಗಿದೆ. ಎಲ್ಲ ಸ್ಯಾರ್ ಇವತ್ತು ಎಲ್ಲ ಸಪೋರ್ಟ್ ಉಂಟು. ಬಾಲಕೃಷ್ಣ ಸರ್ ಈ ತಂಡವನ್ನು ಸೂಪರ್ ಆಗಿ ಬೆಳೆಸಿದ್ದಾರೆ. ನನಗೆ ಸಹ ತುಂಬ ಖುಷಿ ಇದೆ. ಎಲ್ಲ ತಂಡದವರಿಗೆ ಅಭಿನಂದನೆ. ಖುಷಿಯಲ್ಲಿ ಮಾತು ಬರ್ತಾ ಇಲ್ಲ ಅವರಿಗೆ. ಎಸ್, ರಜಾಕ್ ಅವರೇ ಬಹಳ ಆಕ್ಟಿವ್ ಆಗಿ ಅವರು ಕಬಡ್ಡಿ ಅಂತ ಹೇಳಿದ್ರೆ ಅವರು ಕೂಡ ಸಂಘಟಕರು ಕೂಡ ಹೌದು. ಕ್ರಿಕೆಟ್ ಕಬಡ್ಡಿಯಲ್ಲಿ ಅತ್ಯುತ್ತಮ ಸಂಘಟನೆಯನ್ನು ಮಾಡ್ತಾ ಇರುವ ರಜಾಕ್ ಬಪ್ಪಾಡಿ ಅವರು. ಎಸ್, ಟೀಮ್ಗೆ ಬ್ಯಾಕ್ ಬೋನ್ ಆಗಿರುವ ರಜಾಕ್ ಅವರು, ಏನು ಹೇಳ್ತೀರಿ ಸರ್ ಈ ಗೆಲುವಿನ ಬಗ್ಗೆ? ನಾವು ಪುತ್ತೂರಲ್ಲಿ ಸಾಧಾರಣ ಪುತ್ತೂರು ಅಂತ ಹೇಳಿದರೆ ನಮ್ಮ ಊರು. ನಮ್ಮ ಊರಲ್ಲಿ ನಡೆಯುವಂಥ ಒಂದು ಕಬಡ್ಡಿ, ಅದು ರಾಜ್ಯ ಮಟ್ಟ ಆಗಲಿ ರಾಷ್ಟ್ರೀಯ ಮಟ್ಟ ಆಗಲಿ ಅಷ್ಟರವರೆಗೆ ಹೋಗುವ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ. ನಾನು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನಲ್ಲಿ ಕಳೆದ 8 ವರ್ಷದಿಂದ ಕೋಶಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗ ಕೂಡ ನಮ್ಮ ಅಧ್ಯಕ್ಷರಿದ್ದರು, ಗೌರವಾಧ್ಯಕ್ಷರು ಚಂದ್ರಾಸ್ ಶೆಟ್ಟರು ಅವರು ಆಗಲೇ ವಿಶ್ ಮಾಡಿ ಹೋದರು. ಮತ್ತು ಬಾಲಕೃಷ್ಣ ಬೋರ್ದಲ್ ಸರನ್ನು ಹೇಳ್ಬೇಕಂತೇಳಿಲ್ಲ. ಕಬಡ್ಡಿಯ ಮೈನ್ ಒಂದು ಹುಡುಗರನ್ನು ಒಂದು ಹುಡುಗಿಯರನ್ನು ಯಾವ ರೀತಿಯಲ್ಲಿ ಕೊಂಡೋಗಬೇಕು ಅಂತ ಧೈರ್ಯವನ್ನು ತುಂಬುವವರು. ಅದಕ್ಕೆ ಅನುಗುಣವಾಗಿ ನಮ್ಮ ಆಂಜನೇಯ ರೆಡ್ಡಿ ಸರ್ ಅವರು ಕಬಡ್ಡಿಯ ಮೇಲೆ ಭಾರಿ ಒಂದು ಪ್ರೀತಿ. ಅವರೊಟ್ಟಿಗೆ ನಾವು ಸೇರಿಕೊಂಡು ಈಗ ನಾಡಿದ್ದು ಬೆಂಗಳೂರಲ್ಲಿ ನಡೆಯುವಂಥ ಕಬಡ್ಡಿ ಪಂದ್ಯ ಕಟ್ಟಕ್ಕೂ ಕೂಡ ನಾವು ನಮ್ಮ ತಂಡ ಅಲ್ಲಿಗೆ ಹೋಗಿ ನಮ್ಮ ಮಕ್ಕಳನ್ನು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ತಲುಪಿಸುವಂಥ ಒಂದು ನೋಟ, ಅವರಿಗೊಂದು ಸಪೋರ್ಟನ್ನು ನಾವು ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದೇವೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಮಿಂಚಿ ಒಂದು ಪ್ರೋ ಕಬಡ್ಡಿಯಲ್ಲಿ ಆಟ ಆಡುವಾಗೆ ನಮ್ಮವ್ರನ್ನ ಮಕ್ಕಳು ಆಗಬೇಕು ಎಂಬ ಕನಸನ್ನು ನಾವು ಕಂಡಿದ್ದೇವೆ. ಅದು ನೆನಸಾಗಲಿ. ಎಲ್ಲ ದೈವರುಗಳು ಅದಕ್ಕೆ ಒಂದು ಅವರಿಗೆ ಆ ಒಂದು ಗುಣವನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ಸಹ ನನ್ನ ಮಾತು. ಇಲ್ಲಿಯವರೆಗೆ
ಕ್ಲಸ್ಟರ್ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ವಿಭಾಗ ಮಟ್ಟದಲ್ಲಿ ಅಜೇಯವಾಗಿ ಮಕ್ಕಳು ವಿಜಯಿಯಾಗಿದ್ದಾರೆ. ಇನ್ನೂ 2 ದೊಡ್ಡ ಮೆಟ್ಟಿಲುಗಳನ್ನು ಏರುವುದಕ್ಕಿದ್ದಾರೆ. ಅದನ್ನು ಕೂಡ ಅನಾಯಾಸವಾಗಿ ಮಕ್ಕಳು ಏರಲಿ ಅಂತ ಹೇಳಿ ಆಶಿಸ್ತೇನೆ. ಇದಕ್ಕೆಲ್ಲ ನಮ್ಮ ಕೋಚ್ ಆಗಿರುವಂಥ ಬಾಲಕೃಷ್ಣ ಸರ್, ವಿಲ್ಮಾ ಟೀಚರ್ ಮತ್ತು PTA ಸಮಿತಿಯ ಸದಸ್ಯರು, ಪೋಷಕರು, ಶಾಲಾ ಆಡಳಿತ ಮಂಡಳಿ ಎಲ್ಲರ ಪೂರ್ಣ ಸಹಕಾರ ಇರುತ್ತದೆ. ಮಕ್ಕಳು ಇದನ್ನು ಸದುಪಯೋಗಪಡಿಸಿ ಉತ್ತಮವಾದಂತಹ ಅವಕಾಶವನ್ನು ಬಳಸಿಕೊಂಡು ಶಾಲೆಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಕೀರ್ತಿ ತರಲಿ ಅಂತ ಹೇಳಿ ಆಶಿಸ್ತೇನೆ. ಥ್ಯಾಂಕ್ ಯು. ಅದ್ರ ಜೊತೆಗೆ ಟೀಮ್ನ ನಮ್ಮ ಮ್ಯಾನೇಜರ್ ವಿಲ್ಮಾ ಟೀಚರ್ ಅವರಿದ್ದಾರೆ. ಮೇಡಮ್, ಏನೇ ಹೇಳ್ತೀರಿ ಸರ್ ಗೆಲುವಿನ ಬಗ್ಗೆ? ತುಂಬ ನಗುತ್ತಾ ಇದ್ದೀರಿ, ಈ ನಗುವಿಗೆ ಏನು ಕಾರಣ? ತುಂಬ ಸಂತೋಷ ಆಗ್ತದೆ ಸರ್. ಮಕ್ಕಳು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ನ ತ್ಯಾಗಕ್ಕೆ ಆ ದೇವರು ಇವತ್ತು ಫಲ ಕೊಟ್ಟರು. ಆ ನೆಮ್ಮದಿ ತುಂಬ ನಮಗಿದೆ, ನಮಗೂ ಹೆಮ್ಮೆ, ನಮ್ಮ ಸಂಸ್ಥೆಗೂ. ಇದು 3ನೇ ಸಲ ನಾವು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ. ಈ ಸಲ ಸರ್ ಅದಕ್ಕಿಂತ ಒಂದು ಸ್ಟೆಪ್ ಹೆಚ್ಚಿನ ಸಾಧನೆ ಮಾಡ್ತಾರೆಂಬ ನಂಬಿಕೆ ನನಗೆ ಇದೆ. ಅವರು ನಮ್ಮ ಶಾಲೆಗೆ ಒಂದು ಆಸ್ತಿ. ಅವರ ಇಂಟ್ರೆಸ್ಟ್ ಇನ್ನೂ ಬೆಳೀಲಿ, ಇನ್ನೂ ಹೆಚ್ಚಿನ ಮಕ್ಕಳ ಪಾಲಿಗೆ ಅವರು ವರವಾಗಿ ಆಗಲಿ ಅಂತ ನನ್ನ ಆಸೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದ ಅಂಡರ್ 14 ವಿಭಾಗದಲ್ಲಿ ಗೆಲುವನ್ನು ಕಂಡಿರುವಂತಹ ಪುತ್ತೂರಿನ ತಂಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿರುವಂತಹ ಪುತ್ತೂರಿನ ತಂಡ ಒಂದು ಗೆಲುವಿನ ಸಂಭ್ರಮವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶ್ವಥ್ ಶೆಟ್ಟಿ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.